ಬೆಳ್ತಂಗಡಿ ತಾಲೂಕಿನಲ್ಲಿ ಲಾಯ್ಲದಲ್ಲಿ 7 ಕಿಲೋಮೀಟರ್ ರಸ್ತೆ ಕಾಮಗಾರಿ ನಡೆದಿದೆ. ಅದರಲ್ಲಿ ಸಂಪೂರ್ಣವಾದ ಅವ್ಯವಹಾರ ಆಗಿದೆ ಎಂದು ಮಾಜಿ ಶಾಸಕ ವಸಂತ್ ಬಂಗೇರ ಆರೋಪಿಸಿದ್ದಾರೆ. ಅವರು ಸ್ವತಃ ಈ ಒಂದು ರಸ್ತೆಯ ಕಾಮಗಾರಿಯನ್ನು ಪರಿಶೀಲನೆ ನಡೆಸಿ ಅಧಿಕಾರಿಗಳಿಗೆ ಖುದ್ದು ಕರೆ ಮಾಡಿ ಸಖತ್ ಕ್ಲಾಸ್ ತೆಗೆದುಕೊಂಡಿದ್ದಾರೆ. ಅದೇ ರೀತಿಯಾಗಿ ಮಾಧ್ಯಮದವರನ್ನ ಕರೆದು ರಸ್ತೆ ಕಾಮಗಾರಿಗಳಾದಂಥ ಅವ್ಯವಹಾರದ ಬಗ್ಗೆ ಅನೇಕ ವಿಚಾರಗಳನ್ನು ತಿಳಿಸಿದ್ದಾರೆ. ಜೊತೆಗೆ ಅಧಿಕಾರಿಗಳು ಈ ಒಂದು ಕಾಮಗಾರಿಯನ್ನು ಸರಿಯಾಗಿ ಸಮರ್ಪಕವಾಗಿ ಮಾಡಿಲ್ಲ. ಈ ಕಾರಣದಿಂದ ಈ ರಸ್ತೆ ಕಾಮಗಾರಿ ಏನಿದೆ ಕೆಲವು ದಿನಗಳಲ್ಲಿ ಸಂಪೂರ್ಣವಾಗಿ ಮತ್ತೆ ನಾಶ ಆಗುತ್ತೆ. ಅನಗತ್ಯವಾಗಿ ಇಲ್ಲಿ ಕೆಲವು ಕಾಮಗಾರಿಗಳನ್ನು ಹಮ್ಮಿಕೊಳ್ಳಲಾಗಿದೆ ಎನ್ನುವ ವಿಚಾರವಾಗಿ ವಸಂತ್ ಬಂಗೇರ ಆರೋಪಿಸಿದ್ದಾರೆ. ಅನೇಕ ಕಡೆ 7.45 ಕಿಲೋಮೀಟರ್ 7.93 ಲಕ್ಷ. ಅದರಡಿಯಲ್ಲಿ ಬಹಳ ಕಡೆ ರಿಟರ್ನಿಂಗ್ ವಾಲ್ ಎಲ್ಲ ಉಂಟು. ಅನಗತ್ಯವಾಗಿ ನಿರ್ಮಾಣ ಆಗಿದೆ. ಅಷ್ಟೇ ಅಲ್ಲ, ನಾವು ಇಲ್ಲಿ ಟರ್ನ್ ಆಗೋ ಲಾಯ್ಲದಿಂದ ಎಡಕ್ಕೆ ಟರ್ನ್ ಆಗೋ ಸಂದರ್ಭದಲ್ಲಿ ಬಹಳಷ್ಟು ಅಗಲಕ್ಕೆ ಒಂದು ರಿಟರ್ನಿಂಗ್ ವಾಲ್ ಕಟ್ಟಿದ್ದಾರೆ. ಸುಮಾರು 50 ಲಕ್ಷ ಎಸ್ಟಿಮೇಟ್ ಇರ್ಬೋದು ಅಂತ ಕಾಣ್ತದೆ. ಅದರಲ್ಲಿ ಕಾಂಕ್ರೀಟ್ ಆಗಲಿ ಕೆಲಸ ಮಾಡಿರೋ ಎಲ್ಲ ಕೆಲಸ ಮುಗಿಸಿ ಅದು ಬಾಕಿ ಮಾಡಬೇಡಿ. ಈಗ ನಾವು ನಿಮ್ಮ ರಸ್ತೆಯಲ್ಲಿದ್ದೇವೆ, ಎಲ್ಲಿ ಕೋಟಿಗಟ್ಟೆ ಬಿಟ್ಟು ಕೋಟಿಗಟ್ಟೆ ರಸ್ತೆಯಲ್ಲಿ. ಇದು ಬಿಲ್ ಕೊಟ್ಟಾಯ್ತಾ ನೀವು? ಹಾಂ, ಬಿಲ್ ಕೊಡಿ ಅದು ಲೈಕ್ ಮಾಡಿದ್ದೀವಿ. ಫಸ್ಟ್ ಕ್ಲಾಸ್ ರೋಡು, ಸೀಲ್ ಕೋಟ್ ಮಾತ್ರ. ಈಗ ಪ್ರಶ್ನವರು ಎಲ್ಲ ಇದ್ದಾರೆ, ಅವರ ಎದುರಿನಲ್ಲೇ ಮಾತಾಡೋದು. ನಿಮಗೆ ಸೀಲ್ ಕೋಟ್ ಮಾತ್ರ. ಇದರಲ್ಲಿ ಏನು 50-50ಯಾ? ನಿಮಗೆ 50, ನಮ್ಮ MLA 50ಯಾ? ಮತ್ತೆ ಹಾಗೆ ಇದಕ್ಕೆ ಅಡಿಯಲ್ಲಿ ಬೇಬಿ ಜಲ್ಲಿ ಬೇಕು, ಅದರ ಅಡಿಯಲ್ಲಿ ದೊಡ್ಡ ಜಲ್ಲಿ ಬೇಕು, ಯಾವುದೂ ಇಲ್ಲ. ಆಗದಾಯ್ತು. ನಾವು ಈಗ ನೀವು ನನಗೆ ಅಗದು ತೋರಿಸಿದ್ರೆ ಆಗ್ಬೋದು. ಅವ್ರು ಬೇಕಾದರೆ ಪುನಃ ಪ್ರಶ್ನೆಯನ್ನು ಕಳಿಸ್ತೇನೆ. ಇಲ್ಲದಿದ್ದರೆ ಇದು ನಿಮ್ಮ MLA ಅವರ 50-50 ಯೋಜನೆ. ಮೊನ್ನೆಗ ಇವ್ರಿಗೆ ಕೊಟ್ಟಿದ್ದಾರೆ MLA ಅವರು, ಡೆಲ್ಲಿಗೆ ಹೋಗಿ ನಮ್ಮ ಪ್ರಧಾನಿಗೆ ಬೆಳ್ತಂಗಡಿಯ ಅಭಿವೃದ್ಧಿ. ಇದು ಅಭಿವೃದ್ಧಿ ಇನ್ನು 1 ವರ್ಷದಲ್ಲಿ ಇಡೀ ಬೆಳ್ತಂಗಡಿಯಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯನ್ನು ನುಂಗ್ತಾರೆ. ನೀವು ಎಲ್ಲ ಡಿಪಾರ್ಟ್ಮೆಂಟ್ಗಳು ಸೇರಿ ನುಂಗ್ತೀವಿ. ಅದನ್ನು ಬರಿಬೇಕಾಗ್ತದೆ. ಈಗ ಪ್ರಶ್ನವರು ಎದುರು ಹೇಳ್ತೇನೆ. ಈಗ ಟೆಸ್ಟ್ ಮಾಡಿದ್ದೀರಲ್ಲ, ನೀವೇ ಅಲ್ವಾ ಮಾಡಿದ್ದು? ಇದನ್ನು ಸಿಮೆಂಟ್ನಲ್ಲಿ ಮುಚ್ಚಿದ್ದೀರಿ. ಟೆಸ್ಟ್ ಮಾಡಿದ್ದೀರಲ್ಲ ಮಾರ್ಗವನ್ನು ಅಗದು. ಅಲ್ಲಿ ನಿಮಗೆ ಜಲ್ಲಿ ಸಿಗಲಿಲ್ಲಲ್ಲ? ಹೌದಾ? ಹಾಗಾದರೆ ಯಾರೋ ಆಪತ್ತು ಬಾಂಧವ ನಿಮಗೆ ಹಾಕಿದ್ದಲ್ಲಿ ನಿಮ್ಮನ್ನು ಹೂಡಲಿಕ್ಕೆ ಅಂತ ಬೇಕು ಅಂತ. ಅದು ನನಗೆ ತೋರಿಸ್ಬೇಕು. ನೀವು ಈ ರೀತಿ ಒಬ್ಬ ಇಂಜಿನಿಯರ್, ನೀವು ಈ ದೇಶವನ್ನು ನಾಶ ಮಾಡ್ತೀರಿ ನೀವೆಲ್ಲ ಅವನೊಟ್ಟಿಗೆ ಸೇರಿಕೊಂಡು. ಗೊತ್ತಾಯ್ತಾ? ಇದಕ್ಕೆ ಅರ್ಥ ಇದೆಯಾ ನೀವು ಮಾಡೋದಕ್ಕೆ? ನಾಳೆ ಬೆಳಿಗ್ಗೆ ಬಂದು ಎಲ್ಲ ಪ್ರಶ್ನವ್ರು ಕರ್ಕೊಂಡು ಹೋಗಿ ನೀವು ಎಲ್ಲೆಲ್ಲ ಜಲ್ಲಿದೆ, ಎಲ್ಲ ನುಂಗಿದ್ದೀರಿ ತೋರಿಸಿ. ಈಗ ಅವ್ರನ್ನ ಕರ್ಕೊಂಡು ಹೋಗಿ ನಾನು ತೋರಿಸ್ತೇನೆ. ನಿಮ್ಗೆ ಎಷ್ಟು ಪರ್ಸೆಂಟ್, ಪೂಂಜನಿಗೆ 60, 70? ಈ ರೀತಿ ನುಂಗಿದರೆ ನಿಮ್ಮನ್ನು ದೇವರು ಇಲ್ಲಲ್ಲವ, ದೇವ್ರು ಸತ್ತೋಗಿದ್ದಾನೆ ಅಂತ ಹೇಳ್ತೇನೆ ನಾನು. ಇಲ್ಲದ್ರೆ ನೀವು ಒಬ್ಬೊಬ್ಬರೇ ಮನದಿಂದ ಹೋಗ್ಬೇಕು ಈ ಮಾಡಿದ ಅನ್ಯಾಯಕ್ಕೆ. ನೀವು ಈ ತಾಲೂಕನ್ನು ಇಡ್ತೀರಾ ಇನ್ನು 1 ವರ್ಷದಲ್ಲಿ? 1 ವರ್ಷ 2 ತಿಂಗಳು ಉಂಟು. ನೀವು ಡಿಪಾರ್ಟ್ಮೆಂಟ್ನವರು ಪುಂಜ ಇದ್ದರೆ ಅತಿ ಅಭಿವೃದ್ಧಿ ಡೆಲ್ಲಿಯನ್ನು ಮೀರಿಸ್ತದೆ ಬೆಳ್ತಂಗಡಿ ತಾಲೂಕು ಅಲ್ವಾ? ನಿಮಗೆ ಸಂತೋಷ ಆಗ್ತಾಯಿಲ್ಲ ನಾನು ಮಾತಾಡೋದು? ಗರ್ವದಲ್ಲಿ ತಿನ್ನುವಂತ ಆಗ್ತದ? ನಾನು ನಿಮ್ಮನ್ನು ಕಾಲಲ್ಲಿ ನೆಲಕ್ಕೆ ಹೊಡಿಬೇಕಂತ ಆಗ್ತದೆ ನನಗೆ. ಇಂಥ ನೀಚ ಒಬ್ಬ ಅಧಿಕಾರಿಗಳು ಇದ್ದಾರಲ್ಲ ಈ ತಾಲೂಕಿನಲ್ಲಿ. ನಿಮ್ಮ ಇವರನ್ನು ನಾಳೆ ಬರಲಿ ಕೇಳಿ. ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಯಾರು? ಹಾಂ, ಕರೀರಿ ಅವ್ರನ್ನು ನಾಳೆ ಬರಲಿ. ಎಕ್ಸಿಕ್ಯೂಟಿವ್ ಕರೀರಿ.